ಮಂಗಳೂರಿನ ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರೆ ಯೋಜನೆಯಡಿ ಬಡ ಫಲಾನುಭವಿಗಳಿಗೆ ದಿನಬಳಕೆಯ ಆಹಾರ ಸಾಮಗ್ರಿಗಳಿರುವ ಕಿಟ್ ವಿತರಣಾ ಕಾರ್ಯಕ್ರಮ ಬಂಟ್ವಾಳದ ಯಶವಂತ ವ್ಯಾಯಾಮ ಶಾಲೆಯಲ್ಲಿ ನಡೆಯಿತು. ಇಸ್ಕಾನ್ನ ಶ್ರೀ ಹರಿಚರಣದಾಸ ಸ್ವಾಮೀಜಿ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇದು ಶ್ರೀಕೃಷ್ಣ ದೇವರ ಪ್ರಸಾದ, ದೇವರ ಇಚ್ಛೆಯಂತೆ ನಾವು ಈ ಕಾರ್ಯವನ್ನ ಮಾಡುತ್ತಿದ್ದೇವೆ ಎಂದರು. ಇಸ್ಕಾನ್ ಸಂಸ್ಥೆಯ ವತಿಯಿಂದ ದೇಶದಾದ್ಯಂತ 9 ಕೋಟಿಗೂ ಅಧಿಕ ಜನರಿಗೆ ಆಹಾರ ನೀಡಿದ್ದೇವೆ. ಮಂಗಳೂರಿನ ಸುತ್ತಮುತ್ತ 11,000ಕ್ಕಿಂತಲೂ ಅಧಿಕ ಜನರಿಗೆ ಕಿಟ್ ವಿತರಿಸಿದ್ದೇವೆ ಹಾಗೂ 50,000ಕ್ಕಿಂತ ಅಧಿಕ ಬಿಸಿಯೂಟ ನೀಡಿದ್ದೇವೆ ಎಂದರು. ನಾವು ಇಡೀ ದೇಶದಲ್ಲಿ ಆಲ್ಮೋಸ್ಟ್ ನಾವು 9+ ಅಂದರೆ 9 ಕೋಟಿ ಮೇಲೆ ನಾವು ಊಟವನ್ನು ಹಂಚಿದ್ದೇವೆ, ಜನಗಳಿಗೆ ಮಾಡಿಸಿದ್ದೇವೆ. ಹಾಗೆ ಮತ್ತು ನಾವು ಇಲ್ಲಿ ಮಂಗಳೂರು ಚಾಪ್ಟರಿಂದ ಈ ಕಡೆಯಿಂದ ನಾವು ಆಲ್ಮೋಸ್ಟ್ 11,500ಕ್ಕಿಂತ ಹೆಚ್ಚು ನಾವು ಈ ಕಿಟ್ಸನ್ನು ನಾವು ವಿತರಣೆ ಮಾಡಿದ್ದೇವೆ. ಮತ್ತು 50,000ಕ್ಕಿಂತ ಹೆಚ್ಚು ನಾವು ಬಿಸಿ ಊಟವನ್ನು ಕೊಟ್ಟಿದ್ದೀವಿ, ಇನ್ನು ಕೊಡ್ತಾ ಇದ್ದೀವಿ, ಪ್ರತಿದಿನ ಕೊಡ್ತಾ ಇದ್ದೀವಿ ಹಾಸ್ಪಿಟಲ್ಸ್ಗೆ, ಕೆಲವು ನಿರ್ಗತಿಯವರಿಗೆ. ಹಾಗೆ ನಾವೆಲ್ಲರಿಗೂ ಇನ್ನೂ ಕೊಡ್ತಾ ಇದ್ದೀವಿ. ಇದೆಲ್ಲ ಕೃಷ್ಣನ ಕೃಪೆ. ಈ ಸಂದರ್ಭದಲ್ಲಿ ಯಶವಂತ ವ್ಯಾಯಾಮ ಶಾಲೆಯ ಅಧ್ಯಕ್ಷ ಬಿ ನಾರಾಯಣ್ ಕಾಮತ್, ಜಿಎಸ್ವಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಲ್ಯ, ಕಾರ್ಯದರ್ಶಿ ಶಿವಾನಂದ್ ಬಾಳಿಕ, ಪ್ರಮುಖರಾದ ಶ್ರೀನಿವಾಸ್ ಪೈ, ಸತೀಶ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ಬಡ ಫಲಾನುಭವಿಗಳಿಗೆ ಕಿಟ್ ವಿತರಿಸಲಾಯಿತು. ವಿಎನ್ಆರ್ ಗೋಲ್ಡ್ನ ನಾಗೇಂದ್ರ ಬಾಳಿಕ ಸಹಕಾರವನ್ನ ನೀಡಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.